ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ 75ನೇ ಸ್ವತಂತ್ರ ಅಮೃತ ಮಹೋತ್ಸವದ ಅಂಗವಾಗಿ 1700 ಮೀಟರ್ ಉದ್ದದ ತ್ರಿವರ್ಣ ಧ್ವಜವನ್ನು ಸರ್ಕಾರಿ ಬಸ್ ನಿಲ್ದಾಣದಿಂದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದವರೆಗೆ ಆಯೋಜಕರು ಮತ್ತು ಪಟ್ಟಣದ ಶಾಲಾ ಕಾಲೇಜುಗಳ ಶಿಕ್ಷಕರು ವಿದ್ಯಾರ್ಥಿಗಳು ವಂದೇ ಮಾತರಂ ಎಂಬ ಘೋಷಣೆಯೊಂದಿಗೆ ಮೆರವಣಿಗೆ ಸಾಗಿ ದೇಶಾಭಿಮಾನ ಮೆರೆದರು. ಆಯೋಜಕರು ಬಾಲಾಜಿ ದರ್ಶನ್ ಮೆರವಣಿಗೆಯ ವೇಳೆ ಮಾತನಾಡಿ 75ನೇ ಸ್ವತಂತ್ರ ಅಮೃತ ಮಹೋತ್ಸವದ ಅಂಗವಾಗಿ ಕೊರಟಗೆರೆ ಇತಿಹಾಸದಲ್ಲೇ ಪ್ರಪ್ರಥಮವಾಗಿ 1700 ಮೀಟರ್ ಉದ್ದದ ತ್ರಿವರ್ಣ ಧ್ವಜ ಮೆರವಣಿಗೆಯ ಕಾರ್ಯಕ್ರಮ ನಡೆಯುತ್ತಿದೆ ಎಂದರು. ಧ್ವಜ ಹಿಡಿದು ಸಾಗುವುದರಿಂದ ಇನ್ನಷ್ಟು ಹೆಚ್ಚಿನ ದೇಶಾಭಿಮಾನ ಸಾರ್ವಜನಿಕರಲ್ಲಿ ಬೆಳೆಯಲಿ ಎಂಬ ಹಿತದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಬಾಲಾಜಿ ಟೆಕ್ಸ್ಟೈಲ್ನಿಂದ ಆಯೋಜನೆ ಮಾಡಲಾಗಿದೆ ಎಂದರು. ವಾಸವಿ ಯುವಜನ ಸಂಘದ ನಿರ್ದೇಶಕ ಬದ್ರಿ ಪ್ರಸಾದ್ ಮಾತನಾಡಿ 1700 ಮೀಟರ್ ಉದ್ದದ ಭಾರತದ ಧ್ವಜ ಮೆರವಣಿಗೆ ನಮ್ಮ ಪಟ್ಟಣದಲ್ಲಿ ಒಂದು ಹಬ್ಬ ರೀತಿಯಲ್ಲಿ ಕಾಣುತ್ತಿದೆ. 1000 ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ 1 ಕಿಲೋಮೀಟರ್ ವರೆಗೆ ಭಾರತದ ಧ್ವಜ ಹಿಡಿದು ಬರುತ್ತಿರುವುದನ್ನು ಕಾಣಲು ನಾವು ಭಾಗ್ಯವಂತರು ಎಂದು ಹೆಮ್ಮೆಯ ಮಾತುಗಳನ್ನಾಡಿದರು. ಇವತ್ತೊಂದು ದಿವಸ ನಮ್ಮ ಊರಿಗೆ ಹಬ್ಬ ಅಂತ ಹೇಳ್ಬೋದು. 1700 ಅಡಿ ಧ್ವಜನ ಕೊರಟಗೆರೆಗೆ ಬಂದಿದೆ. ಇದೊಂಥರ ಹಬ್ಬ, ಎಲ್ಲರಿಗೂ ಖುಷಿ. ಇದೊಂದು ಏನಕ್ಕೆ ಪ್ರೋಗ್ರಾಮ್ ಮಾಡಿದ್ದೆ ಅಂದರೆ ಮಕ್ಕಳಲ್ಲಿ ದೇಶ ಪ್ರೇಮ ಬರಲಿ ಅಂತ ಹೇಳ್ಬಿಟ್ಟು ಇದೊಂದು ಫಂಕ್ಷನ್ ಅರೇಂಜ್ ಮಾಡಿದ್ದೀವಿ. ಇದು ಎಲ್ಲರೂ ಯಾರ್ಯಾರು ಭಾಗವಹಿಸಿದಾರೋ ಅವ್ರಿಗೆಲ್ಲ ಯಾರು ಸಪೋರ್ಟ್ ಕೊಟ್ಟಿದ್ದಾರೋ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೂ ಪ್ರೆಸ್ ಅವ್ರಿಗೆ ಹಾಗೂ ನಮ್ಮ ಸ್ನೇಹಿತರು ವಾಸವಿ ಸಂಘ ಅವರು, ನಮ್ಮ ದೊಡ್ಡವರು ತಾಯಿ ಥರ ಇದ್ದಾರೆ, ಎಲ್ಲರೂ ಬಂದು ಅಟೆಂಡ್ ಮಾಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಪ್ರೋಗ್ರಾಮ್ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಇದೊಂದು 75ನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಇಂಡಿಪೆಂಡೆನ್ಸ್ ನಾವೇನು ಆಚರಿಸ್ತಾ ಇದ್ದೀವಿ. ಇವತ್ತು ಒಟ್ಟು 1700 ಅಡಿ ಒಂದು ಬಾವುಟನ ಕೊರಟಗೆರೆಗೆ ಆಗಮಿಸಿದೆ. ಎಲ್ಲ ಶಾಲೆ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ. ಸುಮಾರು 1000 ಜನ ಮಕ್ಕಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸುಮಾರು 1 ಕಿಲೋಮೀಟರ್ ದೂರದವರೆಗೂ ಪ್ರೊಸೆಷನ್ ನಡೆದು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಕೊರಟಗೆರೆಯಲ್ಲಿ. ಇದು ಪ್ರಪ್ರಥಮವಾಗಿ ಕೊರಟಗೆರೆಯಲ್ಲಿ ನಡೆದ ಕಾರ್ಯಕ್ರಮ ಇದು. ಹಾಗಾಗಿ ಎಲ್ಲರೂ ಸಹಕರಿಸಿದ್ದೀರಾ, ತುಂಬ ಸಂತೋಷ ಆಗ್ತಾ ಇದೆ. ಇದು 75ನೇ ವರ್ಷ ನಾವು ಸ್ವಾತಂತ್ರ್ಯ ಏನಕ್ಕೆ ಆಚರಿಸ್ತಾ ಇದ್ದೀವಿ ಅಂತ ಮೋದಿಜಿ ಅವರು ಹೇಳಿದ್ರು, ಹರ್ ಘರ್ ಹರ್ ತಿರಂಗ ಅಂತ ಹೇಳಿದರು. ಹಾಗಾಗಿ ಎಲ್ಲ ಮನೆಯಲ್ಲೂ ನಾವು ತಿರಂಗವನ್ನು ಹಾರಿಸಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರ ನಮ್ಮ ದರ್ಶನ್ ಅವರು ಇದು ಮಾಡಿದ್ದಾರೆ. ಹಾಗೂ ವಾಸವಿ ಯುವಜನ ಸಂಘ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಕಾರ್ಯಕ್ರಮದ ಉಸ್ತುವಾರಿಯನ್ನು ಕಾಳಿದಾಸ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ಸಿಡಿ ಪ್ರಭಾಕರ್ ವಹಿಸಿಕೊಂಡಿದ್ರು. ರಾಷ್ಟ್ರಧ್ವಜ ಮೆರವಣಿಗೆಯಲ್ಲಿ ಆಯೋಜಕರಾದ ಬಾಲಾಜಿ ಟೆಕ್ಸ್ಟೈಲ್ ಕುಟುಂಬ ವರ್ಗ, ಕಾಳಿದಾಸ ಪ್ರೌಢಶಾಲೆ, ರವೀಂದ್ರ ಭಾರತಿ ಶಾಲೆ, ಬಾಲಕಿಯರ ಪ್ರೌಢಶಾಲೆ, ಪ್ರಿಯದರ್ಶಿನಿ ಪಿಯು ಕಾಲೇಜಿನ ಶಿಕ್ಷಕರು, ವಿದ್ಯಾರ್ಥಿಗಳು, ವಾಸವಿ ಯುವ ಜನ ಸಂಘದ ಪದಾಧಿಕಾರಿಗಳು ಈ ಮೆರವಣಿಗೆಯಲ್ಲಿ ಭಾಗಿಯಾಗಿ ನಾಗರಿಕರಲ್ಲಿ ದೇಶದ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸ ಮಾಡಿದರು. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ನರಸಿಂಹಮೂರ್ತಿ, ಬಿಇಒ ಸುಧಾಕರ್, ಸಬ್ ಇನ್ಸ್ಪೆಕ್ಟರ್ ನಾಗರಾಜು, ಕಂದಾಯ ಇಲಾಖೆಯ ಸಿಬ್ಬಂದಿಗಳು, ಆರ್ಯ ವೈಶ್ಯ ಜನಾಂಗದ ಮುಖಂಡರು, ಸಿಡಿ ಪ್ರಭಾಕರ್, ಮಹಿಳೆಯರು, ಶಾಲಾ ಕಾಲೇಜಿನ ಶಿಕ್ಷಕರು, ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ವರದಿ ಮಂಜುನಾಥ್ ಎಂಎನ್, ಕೊರಟಗೆರೆ.
3 ಬಣ್ಣ ಇದೆ, ಒಂದು ಕೇಸರಿ, ಒಂದು ಬಿಳಿ ಮತ್ತೆ ಒಂದು ಹಸಿರು. ಈ ಕೇಸರಿ ಯಾವುದರ ಸಂಕೇತ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಕೇಸರಿ ಅಂತಂದ್ರೆ ತ್ಯಾಗ, ನಮ್ಮ ದೇಶದ ಋಷಿಮುನಿಗಳು. ಮತ್ತೆ ಬಿಳಿ ಬಣ್ಣ ಇದು ತ್ಯಾಗ, ಬಿಳಿಯಿಂದ ಶ್ವೇತ, ಶ್ವೇತ ಅಂದ್ರೆ ಶಾಂತಿಯ ಸಂಕೇತ. ಮತ್ತೆ ಹಸಿರು ನಮ್ಮ ದೇಶದ ರೈತ, ಈ ದೇಶದ ಬೆನ್ನೆಲುಬು, ಸಮೃದ್ಧಿ ಅಥವಾ ರೈತನ ಒಂದು ಶ್ರಮ ಅಂತ ಹೇಳ್ಬೋದು. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ. ಇಂಥ ಒಂದು ದೇಶದಲ್ಲಿ ನಾವು ಹುಟ್ಟಿರುವ ಪುಣ್ಯಾತ್ಮರು ಅಂತ ಹೇಳ್ತಾ, ಇಷ್ಟು ದೊಡ್ಡ ಬಾವುಟದಲ್ಲಿ ನಮಗೆ ಸಿಕ್ಕಾಪಟ್ಟೆ ಸುಖ, ಶಾಂತಿ, ನೆಮ್ಮದಿ ಸಿಗಲಿ ಅಂತ ನಮ್ಮ ಹಿರಿಯರು ಏನು ಮಾಡಿದ್ದಾರೆ, ಆ ಒಂದು ಎಲ್ಲ ದೇಶದ ಏಳಿಗೆಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾವು ಎಲ್ಲರೂ ಕೂಡ ಇದನ್ನು ಪಾಲಿಸೋಣ ಅಂತ ಹೇಳ್ತೇನೆ. ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಸುವರ್ಣ ಧ್ವಜ ಏನು ನಮ್ಮ ದೇಶದ ಬಾವುಟ ಇದೆ, ಮತ್ತೊಮ್ಮೆ ಮಗದೊಮ್ಮೆ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಳೋಣ. ನಾವು ಈ ದೇಶದ ಪ್ರಜೆ, ಭಾರತದ ಪ್ರಜೆ, ಭಾರತೀಯ ಪ್ರಜೆ, ಈ ನಾಗರಿಕರಾಗೋದಕ್ಕೆ ಮತ್ತೊಮ್ಮೆ ನಮಗೆ ಹೆಮ್ಮೆ ಆಗ್ತದೆ ಅಂತ ಹೇಳ್ತಾ, ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.